ಬೆಳಿಗ್ಗೆ ಓಕೆ
ಅಲ್ಲನಾ? साक्षात् परब्रह्म तस्मै श्री गुरवे नमः। श्री गुरुभ्यो नमः। महादेवताभ्यो नमः। उग्रं वीरं महाविष्णुं ज्वलन्तं सर्वोपकं नरसिंहं भीषणं भद्रं मृत्युमृत्युनमाम्यहं महागणपतये नमः। महागणपतये नमः। नमोऽस्तु लहे कन्याकुमारी धीमहि तन्नो दुर्गे प्रचोदयात्। दुर्गायै नमः। सरस्वत्यै नमः। या देवी सर्वभूतेषु मातृरूपेण संस्थिता नमस्तस्यै 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 नमो नमः। श्री दुर्गा परमेश्वर्यै नमः। या देवी सर्वभूतेषु छायारूपेण संस्थिता नमस्तस्यै 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 नमो नमः। श्री दुर्गा परमेश्वर्यै नमः। या देवी सर्वभूतेषु मातृरूपेण संस्थिता नमस्तस्यै 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 नमो नमः। श्री दुर्गा परमेश्वर्यै नमः। या देवी सर्वभूतेषु दुर्गा रूपेण संस्थिता नमस्तस्यै 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 नमो नमः। श्री दुर्गा परमेश्वर्यै नमः। प्रार्थनां समर्पयामि। वायुपुत्राय विद्महे श्रीरामदूताय धीमहि तन्नो हनुमत् प्रचोदयात्। श्री क्षेत्र वीरमारुते नमः। मंगलम भगवान् विष्णु मंगलम मधुसूदन मंगलम देवकी पुत्रो मंगलम गरुडध्वज मनोजवं मारुततुल्यवेगं जितेन्द्रियं बुद्धिमतां वरिष्ठं वादात्मजं वानरयूतमुख्यं श्रीरामदूतं शिरसे नमामि। श्री क्षेत्र वीरमारुते नमः। रामाय रामभद्राय रामचंद्राय वेदसे रघुनाथाय नाथाय सीतापतये नमः। श्रीरामदूताय नमः। मुख्यप्राणाय नमः। कुलदेवताभ्यो नमः। वीरमारुते नमः। ग्रामदेवताभ्यो नमः। महावीरमारुते नमः। श्रीरामदूताय नमः। सीतामुद्राय नमः। कृष्णाय महादेवताभ्यो नमः। ಹನುಮ ಜಯಂತಿ ಪ್ರಯುಕ್ತವಾದ ಆ ಶ್ರೀರಂಗ ಪೂಜೆ ದೀಪಾರಾಧನೆ ಅವೇ ರೀತಿಯಾದ ಲಕ್ಷ ತುಳಸಿ ಅರ್ಚನೆ ವಿಶೇಷವಾದ ಈ ಸಾಲಡ್ ಈ ವರ್ಷಡ್ ಮಲ್ಪಾವನ ಚಿತ್ತ ವಿಶೇಷವಾದ ಲಕ್ಷ ತುಳಸಿ ಅರ್ಚನೆ ವಿಶೇಷವಾದ ಆ ಶ್ರೀರಾಮಚಂದ್ರಗ ನಮ್ಮ ಪೂರ ಎಡ್ಡೆ ರೀತಿಡ್ ಮನ ಸಂಕಲ್ಪ ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಲ್ಪಾವನ ಚಿತ್ನ ಈ ಲಕ್ಷ ತುಳಸಿ ಅರ್ಚನೆ ನಡೆದಾದ್ರ ಅಕಲ ಮನ ಸಂಕಲ್ಪ ಇಷ್ಟಾರ್ಥ ಸಿದ್ಧಿ ವಿಶೇಷವಾದ ಹನುಮ ಜಯಂತಿಯ ಪ್ರಯುಕ್ತವಾದ ಮಲ್ಪಾವನ ಚಿತ್ತ ಶ್ರೀರಂಗ ಪೂಜೆ ದೀಪಾರಾಧನೆ ವಿಶೇಷವಾದ ಆ ಮನ ಸಂಕಲ್ಪ ಅಕಲ ಮನ ಸಂಕಲ್ಪ ಇಷ್ಟಾರ್ಥ ಸಿದ್ಧಿಗೋಸ್ಕರ ಮಲ್ಪಾವನ ನಡೆದಾದ್ರ ದಾದಪೂರ ಮನ ಸಂಕಲ್ಪ ಉಂಡು ಅವೇನು ಪೂರ ದೇವೆ ಈಡೇರಿಸಾದ ಕರುಡು ವಿಶೇಷವಾದ ಆ ಶ್ರೀರಾಮದೂತಾಯ ನಂಚಿತ್ನ ವೀರಮಾರುತಿನ ಸನ್ನಿಧಾನದ ನಮ್ಮ ಪೂರ ಇಂಚಿನ ಕೈಂಕರ್ಯದಾಯಕದಿಂದ ಚೈತನ್ಯ ವೃದ್ಧಿ ವಿಶೇಷವಾದ ನಮಕ ಬರ್ಪಂಚಿನ ಬುದ್ಧಿರ್ಬಲ ಯಶೋಧೀರ ನಿರ್ಭಯತ್ವ ಅರೋಗತ ಜಾಡ್ಯಂ ವಾಕ್ಪಡಂದುಂಜ ಹನುಮಾಸ್ಮರಣೆ ಭವೇತ್ ಪಂಡಿ ಲೆಕ್ಕನೆ ನಮಕ ಬುದ್ಧಿರ್ಬಲ ಎಟ್ಟಿರಿದ ಬುದ್ಧಿಶಕ್ತಿ ಧೈರ್ಯಶಕ್ತಿ ಯುಕ್ತಿಯಾದ ಏರು ನಮ್ಮನ್ನು ಕಾಪಾಡಬೇಕು ಪಂಡ ಈ ಕಲಿಯುಗಟ್ಟು ನಮ್ಮ ದೇವರನ್ನ ಆರಾಧನೆ ಮಲ್ತಂಡ ನಮಕ ಪೂರ ಎಡ್ಡೇರಿಸ ಆ ದೇವರ ಇಡೇ ಸಾವಿರ ವಿಶೇಷವಾದ ಆ ಹುಣ್ಣಿಮೆ ದಿನ ವಿಶೇಷವಾದ ಹನುಮ ಜಯಂತಿದ ಸರ್ವಕಾಲಡ್ ಮಲ್ಪಾವನಿಂದ ಕಿಂಚಿತ್ತ ಸೇವೆಡ್ದಾತ್ರ ನಮ್ಮ ದೇವರ ಎಟ್ಟೆ ನನಾದ ಸೇವೆ ಮಲ್ಪನ ಯೋಗಾಭಾಗ್ಯ ಫಲಕಾಣಿಕೆಯನ್ನು ಪತೊಂದು ಮಹಾವಿಘ್ನ ನಿವಾರಕ ಮಹಾಗಣಪತಿನ ಸ್ತುತಿ ಮಲ್ತೊಂದು ದುರ್ಗಾ ಮಾತೆನ ಆ ಒಂದು ಸ್ತುತಿ ಮಲ್ತೊಂದು ವಿಶೇಷವಾದ ನಮ್ಮ ಕಲ್ಪೋಕ್ತ ಫಲನ್ ದೇವರ ನಮಕ್ ಪೂರ ಅನುಗ್ರಹ ಮಲ್ಪಾದ ಕೊರಡು ನನಾದ ದೇವರನ ಸೇವೆ ಮಲ್ಪನ ಯೋಗಾಭಾಗ್ಯ ಎಲ್ಲಂಜಿ ಮಲ್ಪನ ಚಿತ್ನ ಆ ಮೇ ಒಂಜೇಕ್ ಮಲ್ಪನ ಚಿತ್ನ ಜಾತ್ರಾ ಮಹೋತ್ಸವ ಎಡ್ಡೆ ರೀತಿ ವಿಜೃಂಭಣೆ ಎಡ್ಡೆ ರೀತಿ ಸಾರ್ವಜನಿಕರ ಪ್ರತಿ ಸಮಾಜ ವರ್ಗದಕ್ಕಲೆ ಎಡ್ಡೆ ರೀತಿ ಮಲ್ಪನ ಯೋಗಾಭಾಗ್ಯನ ಆ ವೀರಮಾರು ದೇವರು ಕರುಣಿಸಾದ ಕೊರಡು ಪಡೆದ ಫಲಕಾಣಿಕೆಯನ್ನು ಪತ್ತೊಂದು ದೇವರಡ ನಟ್ಟೊಂದು ಮಹಾದೇವತಾಭ್ಯೋ ನಮಃ. ಶ್ರೀ ವೀರಮಾರುತೇ ನಮಃ. ಇದಂ ಫಲಂ ಮಯಾ ದೇವ ಪಾವಿತವೇ ತೇನವೇ ಸುಫಲವಾಪ್ತಿ ಭವೇತ್ ಜನ್ಮನೆ ಜನ್ಮನೆ ಸುಮುಹೂರ್ತ ಕಾಲ ಬ್ರವಂತ ಬ್ರವಂತ ಸುಮುಹೂರ್ತ ಕಾಲ ಸುಪ್ರತಿಷ್ಠಿತ ಮಹಾದೇವತಾಭ್ಯೋ ನಮಃ. ಅರ್ಪಣೆ. ಅದಕ್ಕಿಂತ ಮುಂಚಿತವಾಗಿ ಸನಾತನ ಸಂಸ್ಥೆಯಿಂದ ಅಭಿಷೇಕ್ ಅವರು ಒಂದು ಪ್ರತಿಜ್ಞೆಯನ್ನ ಇಲ್ಲಿ ಬೋಧಿಸುತ್ತಿದ್ದಾರೆ. ಸನಾತನ ಆ ಒಂದು ದತ್ತದ ಒಂದು ಪ್ರಚಾರ ನಮ್ಮ
ಈ ಒಂದು ಹನುಮ ಜಯಂತಿ ಶ್ರೀ ಕ್ಷೇತ್ರದ ಗಣಪತಿ ದೇವರನ್ನ ಸ್ಮರಿಸಿಕೊಳ್ಳುತ್ತಾ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನ ಸ್ಮರಿಸಿಕೊಳ್ಳುತ್ತಾ ಹಾಗೆ ಕ್ಷೇತ್ರದ ಆರಾಧ್ಯ ದೇವರಾಗಿರುವಂತಹ ಶ್ರೀ ವೀರಮಾರುತಿ ದೇವರಿಗೆ ಸ್ಮರಿಸಿಕೊಳ್ಳುತ್ತಾ ಹಾಗೂ ಈ ಊರಿನ ಈ ಜಾಗದ ಎಲ್ಲ ದೈವ ದೇವರನ್ನ ಸ್ಮರಿಸಿಕೊಳ್ಳುತ್ತಾ ಸನಾತನ ಸಂಸ್ಥೆಯ ವತಿಯಿಂದ ಹನುಮ ಜಯಂತಿಯ ಪ್ರಯುಕ್ತ ಹಿಂದೂ ರಾಷ್ಟ್ರಕ್ಕಾಗಿ ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಎಲ್ಲರೂ ತಮ್ಮ ಬಲಗೈಯ ರಾಜ್ಯ ಸ್ಥಾಪನೆಯ ಪ್ರತಿಜ್ಞೆ. ಪ್ರಭು ಶ್ರೀರಾಮಚಂದ್ರ ವೀರ ಹನುಮಂತರಾಯನ ಇವರ ಸಾಕ್ಷಿಯಿಂದ ನಾವು ಪ್ರತಿಜ್ಞೆ ಮಾಡುತ್ತಿದ್ದೇವೆ. ಏನೆಂದರೆ ದೇವತೆ ಸಹಿಸುವುದಿಲ್ಲ. ಜೈ ಶ್ರೀಯಲ್ಲಿ ಬಂದಿರುವ ಪ್ರತಿಯೊಂದು ಸಂಕಟವನ್ನು ತೀವ್ರ ಪ್ರತಿಕಾರ ಮಾಡಿ ಅದನ್ನು ಹಿಮ್ಮೆಟ್ಟಿಸಲು ನೀನೇ ನಮಗೆ ಬಲ ನೀಡು. ಜೈ ಶ್ರೀರಾಮ. ನಾವು ಪ್ರತಿಜ್ಞೆ ಮಾಡುತ್ತೇವೆ, ನಾವು ಪಡೆದೇ ಪಡೆಯುವೆವು. ಅದಕ್ಕಾಗಿ ನಾವು ಪ್ರಭು ಶ್ರೀರಾಮನ ಇವರು ಹಾಕಿಕೊಟ್ಟಿರುವ ಆದರ್ಶ ಪಥದಲ್ಲಿ ಮುನ್ನಡೆಯುವೆವು. ನಮ್ಮ ಸರ್ವಶ್ರೇಷ್ಠವಾದಂತಹ ಪರಂಪರೆಯನ್ನು ನಾವು ಅಭಿಮಾನದಿಂದ ಗೌರವಿಸುವೆವು. ಅವರು ನಿರ್ಮಿಸಿರುವ ಧರ್ಮಗ್ರಂಥ, ಸಂಸ್ಕೃತಿ, ಪರಂಪರೆ ಮುಂತಾದವುಗಳನ್ನು ನಾವು ಚಾಚೂತಜ್ಜ ಇದೇ ನಮ್ಮ ಜೀವನದ ಧ್ಯೇಯವಾಗಿದ್ದು ಮತ್ತು ನಾವು ಅದಕ್ಕಾಗಿ ಕೊನೆಯ ಶ್ವಾಸದವರೆಗೆ ಕಾರ್ಯನಿರತರಾಗಿರುವೆವು. ರಾಮರಾಜ್ಯ ಸ್ಥಾಪನೆ ಆಗುವ ತನಕ ನಾವು ಶಾಂತವಾಗಿ ಕುಳಿತುಕೊಳ್ಳುವುದಿಲ್ಲ. ಇನ್ನು ಸಿಯಾವರ ರಾಮಚಂದ್ರ ಕಿ, ಬಜರಂಗಿ ಬಲಿ ಹನುಮಾನ್ ಕಿ. हनुमान मारुतात्मजः तत्त्वज्ञान धर्मचितादेव सर्वग्रह विनाशी च भीमसेन सहायति सर्वदुःखहर सर्वलोकाधारे हनुमत वानर केसरी शोक निवारण प्राणवञ्चन गन्धमादन शैलस्तु लंका विरगदः शीघ्र चतुर्शिवशिव दैत्यपुरान्तः सुरार्चितो महातेज रामचूडामणिकृतः कामरूपी कुण्डलाप्तो भारती नैनाकपुरित प्रकलेन्दमाकन्दमण्डल जितेन्द्रिय रामसिद्ध सन्जात महाराज श्रीराम
राम जय राम जय जय श्री राम जय राम जय जय राम 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 जय जय राम श्री राम जय जय राम श्री राम जय राम जय जय राम श्री राम जय राम जय जय राम जय जय राम श्री राम जय राम श्री राम जय राम जय जय राम जय राम जय जय राम श्री राम जय जय राम श्री राम जय 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 राम श्री राम जय जय राम श्री राम जय राम ಈಗ ರಂಗಪೂಜೆ ಮಹಾಪೂಜೆ ನಡೆಯಲಿದೆ. ಅಷ್ಟರ ಒಳಗೆ ವಿಶೇಷವಾಗಿ ಅರ್ಚಕರಿಂದ ಬಂದಂತಹ ಒಂದು ಅನೌನ್ಸ್ಮೆಂಟ್ ಇದೀಗ
दारिद्र्य दुःख भयहारिणिका त्वदन्य सर्वोपकारकरणाय सदा भजिताम् दृशं नमो समर्पयामि उत्तप्तात् प्रकटकटकटध्वान संघट्टनोद्यत विद्युद्यूढस्फुलिङ्ग प्रकर विकरणोत्पादिते भक्तिमद्याभिरामे प्रथमो हनुमान् नाम द्वितीयो भीम एव च पूर्णप्रज्ञस्तदेयस्तु भगवत्कार्यसाधकः बुद्धिर्बलं यं वाक्पटुत्वं च हनुमत्पूजां विधिवधविमदाम् इष्टसिद्धिं लभेताम् रङ्गपूजाभिमानि देवताभ्यो नमः प्रार्थनां समर्पयामि ಅದಾವ ಪ್ರಕಾರದಲ್ಲಿ ಚಿಂತನೆ ಮಾಡಬೇಕೆಂದರೆ ಉಚ್ಚತ್ರ ವಿಪ್ರಕರ ಸನ್ನಿಭ ಮಜ್ಜದಾಂಗೆ ಸ್ವಾಸೀನಮಸ್ತನುತವಚ ಪ್ರವೃತ್ತಿಂ ಮುಖ್ಯವಾಗಿ ಆಯಾಯ ಪ್ರಕಾರದಲ್ಲಿ ಅಧಿಷ್ಠಾನ ಹೊಂದಿರತಕ್ಕಂತಹ ಮಹಾಪ್ರಾಣನಾಗಿರತಕ್ಕಂತಹ ಮುಖ್ಯ ಪ್ರಾಣದೇವ ದೊಡ್ಡ ಸೊತ್ತಾಗಿರತಕ್ಕಂತಹ ಭಗವಂತನನ್ನು ಸ್ವಲ್ಪ ಪುರುಸೊತ್ತು ಮಾಡಿಕೊಂಡು ವಿಶೇಷವಾಗಿ